ದೀಪ್ತಿ ಸೈಯರ ಬೋಯ ಬೇಡವಾ ಅಕ್ಷತನ ಬಗ್ಗೆ ಮಸ್ತ್ ಪನ್ನೀರುಂಡು ನಮ್ಮ ಪುತ್ತೂರು ಮತ್ತು ಇಂಚನೆ ಇಂಟರ್ಲಾಕ್ ತೋಡೆ ಬರ್ಪುನು MTV ಸುಬ್ಬಲಕ್ಷ್ಮಿಗೆ ಬರಿ ಹೋಳು ದಾದ ಗೊತ್ತುಂಡ ಗಾಯ್ಸ್ ಇನ್ನು ಬಸ್ಸ ಬರೊಂದುಂಡು ಬೊಳ್ಳ ಗಾಯ್ಸ್ ಬೊಳ್ಳ ಮತ್ತೆ ಎಲ್ಲರೂ ಹೇಗಿದ್ದೀರಿ ಗಾಯ್ಸ್ ತುಳು ಮಾತೆರೆಗ್ಲ ಇಂಕ್ಲೆನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಆಯ್ತು ಮತ್ತೆ ಅಲ್ಲಿ ಹೋಗು ಭವ್ಯನ ಲಿಪ್ಸ್ಟಿಕ್ ಬಾರ್ದೆ ಮಾತ್ರ ನಂಗೆ ಶೋಕ್ತೋಜನ್ ಬಂದಿಲ್ಲೇರು ಯಾಕೆ ನಂದಲ್ವಾ ಅದಕ್ಕೆ ಹಣ ಕೊಟ್ಟದ್ ನಾನಲ್ವಾ ಅದಕ್ಕೆ ನೋಡಿ ಗಾಯ್ಸ್ ಬರ್ಸ ವಿಡಿಯೋ ಮಂತಾರೆ ಬಂಗ ಒಂದುಂಡು ಬರ್ಸಾಗ ಚಂಡ್ಯಾಪುಣ್ಯ ನಮ್ಮ ಮೊಬೈಲ್ ದಾಟ ಒಂದಿಲ್ಲ ದೀಪ್ತಿ ಅವರಿಗೆ ಒಂದು ಡೌಟ್ ಉಂಟಂತೆ ನಮ್ಮ ದೀಪ್ತಿ ಅವರಿಗೆ ಒಂದು ಡೌಟ್ ಉಂಟು ಎಂತ ಗೊತ್ತುಂಟ ಗಾಯ್ಸ್ 4 ತಾರೀಕಿಗೆ ಎಂಕ್ಲನ ಕಾಲೇಜ್ ಕಾಮರ್ಸ್ ಫೆಸ್ಟ್ ಅವನುಂಡು ನೀನು ಕೊಡೆದು ಅಂಚ ಆನೆಂಜಿ ವ್ಲಾಗ್ ಮನ್ಪೇರು ಉಂಟು ವ್ಲಾಗ್ ಮನ್ಪೇರು ಅಪ್ಪನಜ್ಜಿ ಗೊತ್ತಿಜ್ಜಿ ಗೊತ್ತಿಲ್ಲ ಗಾಯ್ಸ್ ಯಾರು ಮಾತರ ರಜಕ್ಕೆ ಕಾಪುದ ಬರ್ಸ ಬರ್ತದೆ ರಜೆ ತಿಕ್ಕಿಯರ ಬಲ್ಲಿ ಹೇಗೆ ಬರುದು ನಾವು ಕೊರಿಯರ ಬಲ್ಲಿ ಗಾಯ್ಸ್ ಸುಮ್ಮನೆ ದೊಡ್ಡದಾಗ್ಬಿಟ್ವಿ ಹೈಸ್ಕೂಲಲ್ಲಿ ಇರ್ತಿರೋ ರಜೆ ಆದ್ರೂ ಸಿಕ್ತಿತ್ತು ಈಗ ಒಂದೊಂದು ರಜೆ ಸಮೇತ ಸಿಗುದಿಲ್ಲ ಮಕ್ಕಳಾಗಿ ಉಳಿದು ಬಿಡ್ಬೇಕಿತ್ತು ಈಗ ದೊಡ್ಡ ಹೆಂಗಸ ನೀನು ಹೆಲ್ಮೆಟ್ ಬೇಕಿದ್ರೆ ಇಲ್ಲಿ ಬನ್ನಿ ಭವ್ಯನ ಹೆಸರು ಹೇಳಿದ್ರೆ ಧರ್ಮಕ್ಕೆ ಬರ್ತಾರೆ ತುಳು ಮಾತಾಡು ನೀನು ಕನ್ನಡ ಮಾತಾಡು ನಂಗೆ ಸಹ ಕನ್ನಡ ಬರ್ತದೆ ಎಂಗ್ಲೈಟ್ ಏರ್ಬಿಡು ಗೊತ್ತಾ ಎಂಗ್ಲೈಟ್ ಇಂಬಲೊಂಜಿ ಕನ್ನಡದಾಲ್ ಕೊಡ್ತಿ ಇಂಬಲೊಂಜಿ ಕನ್ನಡದಾಲ್ ಅಷ್ಟೇ ಅಲ್ಲ ಆತ 2 ಜನ ಕನ್ನಡ ಮತ್ತೆ ಪೂರ ನಮ್ಮ ತುಳು ಎಂತ ಈ ಗಾಡಿ ಭೇಟಿ ಉಂಟಲ್ಲ ಮೂಲೊಂಜಿ ಹೊಸ ಕಾರು ಉಂಟು ನಮ್ಮನೆ ಕಾರು ಜನ ಇದ್ದಾರೆ ಮತ್ತೆ ಜನ ಇಲ್ಲದೆ ಅಷ್ಟು ದೊಡ್ಡ ಕಾರ್ ಬಿಟ್ಟು ಹೋಗ್ತಾರ ಓ ಇನ್ಸ್ಟಾದಲ್ಲಿ ಬಾರಿ ಪುಂಡಿ ಬಯಸ್ತಿದ್ದಾರೆ ಆ ಕಾರ್ನಲ್ಲಿ ನಾನು ನೋಡಿದೆ ಎಷ್ಟು ಯಾರಿಗೋ ಕಳಿಸೋದಾಗಿರ್ಬೇಕು ಈ ಕೊಡ ಇತ್ತು ನನ್ನೊಂಜಿ ಬಂಗ ನೀರು ಬಂಗಾಡು ಕ್ಯಾಮರಾಗ್ಲ ನೀರು ಬುರ್ರೆ ಬನ್ನಿ ಬೇಡ ನನ್ನ ಮೊಬೈಲ್ ಚೆಂದ ರೀಲ್ಸ್ ಒಂದು ಹೊಸ ಸಾಂಗ್ ಡೆಡಿಕೇಟ್ ಮಾಡಿದ್ವಿ ಗೈಸ್ ಯಾವ್ದು ಅಕ್ಷತ ಸಾಂಗ್ ಇದು ಬರಿಯೋಳು MTV ಸುಬ್ಬಲಕ್ಷ್ಮಿಗೆ ಬರಿಯೋಳು ಇಂಗ್ಲೊಂದು ನಂದಿನಿ ರೀಲ್ಸ್ ಮನ್ಪುಗಂತ ಬಂದ ಏರ್ಲ ಬರ್ಪುಜೀರು ಅವು ಟ್ರೆಂಡ್ ಮುಗಿದ ಬುಕ್ಕ ಮಾತಾರ್ಲ ಮನ್ಪುನ್ ಲಕ್ಷದ ಕೂಲಿಗೆ ಚುಚ್ಚೊಂದಿಲ್ಲ ಅಲ್ಲಿ ಕೋಪಡ್ ಇನಿ ಬತ್ತದ 199 ಶಾಪ್ಗೆ ನಿಂಗೆ ನೋಡ್ಲಿಕ್ಕೆ ಉಂಟು ಹೇಳಿದ್ದೆ ಅಲ್ಲ ಅದು ಸಹ ಬಂದಿದೆ ಈಗ ಇಲ್ಲಿ ಇದು ನಾನು ಹೇಳಿದೆ ಇಲ್ಲಿ ಯೂನಿಕಾರ್ನ್ ಅದು ಗೊತ್ತಾ ಮೊರಣಿ ಅವಳ ಮನೆ ಕ್ವಶನ್ ಆ್ಯಂಡ್ ಆನ್ಸರ್ ಇಡು ಭವ್ಯನ ಬಗ್ಗೆ ಬಂದಿದ್ದ ಅಣ್ಣ ಅಕ್ಷತನ ಬಗ್ಗೆ ಬಂದಿದ್ದಂಡೆ ಅಕ್ಷತನ ಬಗ್ಗೆ ಮಸ್ತ್ ಪನ್ನೀರುಂಡು ತೂಲೆ ಗಾಯ್ಸ್ ನಮ್ಮ ತೋಡು ಉಡ್ಬೋಂದಿಲ್ಲ ತೋಡು ಇಂಟರ್ಲಾಕ್ದ ತೋಡು ನಮ್ಮ ಪುತ್ತೂರು ಮತ್ತು ಇಂಚನೆ ಇಂಟರ್ಲಾಕ್ದ ತೋಡೆ ಬರ್ಪುನು ಸ್ಟ್ಯಾಂಡರ್ಡ್ ಅದ ಅಕ್ಷತನ ಬಗ್ಗೆ ಪಂಡಿತ ಅದು ಗೊತ್ತಾ ಅಕ್ಷತನ ಬಗ್ಗೆ ಅಲ್ಲಿ ಮಸ್ತ್ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಇತ್ತು ನನ್ನ ಕುಟುಂಬದ ಕ್ರೀಡ ಪೂರಾ ಪೂರ್ದೇನು ಸಬ್ಸ್ಕ್ರೈಬ್ ಮನ್ಪ್ಲೆ ಪಂಡದು ಒಂಜಿ ಏತೋ ಸಬ್ಸ್ಕ್ರೈಬ್ ಮನ್ಪದಲ್ಲ ಫಸ್ಟಿಗೆ ಇತ್ತು ಅಲ್ಲ ಮಸ್ತ್ ಸಪೋರ್ಟ್ ಮನ್ಪದು ಅಂಚದ್ರ ಅಲ್ಲ ಬಗ್ಗೆ ಪನೋಡು ಅಲ್ಲಿಗೆ ಒಂಚು ಪಾರ್ಟಿ ಕೊಡೋದು ತಿಳಿತಂದಿಲ್ಲ ನಾನು ಪಾತಿರೋದಿಲ್ಲ ನಾ ಮಾತಾಡ್ತೇನೆ ಅಂತ ನಾ ಕೊಡೋದ ನೀವು ಬರ್ಸ ಬರೋದು
ಅವಳು ಹೇಳಿದಾಳೆ ಅಕ್ಷತನ ಹೆಸರು ಡಿಲೀಟ್ ಮಾಡು ಅಂತ ಹೇಳಿದಾಳೆ. ಅಕ್ಷತನ ಬಗ್ಗೆ ಪಂಡ್ರೆ ಬಲ್ಲಿ. ಹೌದು, ಅಕ್ಷತ ತುಂಬಾ ಹೆಲ್ಪ್ ಮಾಡ್ತಾಳೆ ಗೈಸ್. ಹೆಲ್ಪ್ ಮನ್ಪಲ್ಲ ಜನ ಜೂನಿಯರ್ಸ್ ಹತ್ರ ಎಲ್ಲ ಹೋಗಿ ನಮಕ್ ಸೆಕೆಂಡ್ ಇಯರ್ ಡಿಪ್ನಾಗ ಸೆಕೆಂಡ್ ಇಯರ್ ದಕ್ಲೆ ಮಾತ್ರ ಹಿಂಗೆ ಗುರ್ತಿರ್ತೀನಿ. ಫಸ್ಟ್ ಇಯರ್ ದಕ್ಲೆ ಅವಳು ಫೈನಲ್ ಇಯರ್ ಗುರ್ತಿದ್ದಂಡ ಅಲ್ಲ ಅಕ್ಕ ಫೈನಲ್ ಇಯರ್ ಇತ್ತಲ್ಲ ಹಂಗೆ ಅದು ಮಾತ್ರ ಫೈನಲ್ ಇಯರ್ಸ್ ನಕ್ಲೆಡ ಹೋದು ಮಾತಾಡಲ್ಲ, ಸಬ್ಸ್ಕ್ರೈಬ್ ಮನ್ಪದಲ್ಲ. ಫಸ್ಟ್ ಇಯರ್ ದಕ್ಲೆಡಲ್ಲ ಮಾತಾಡಲ್ಲ, ಸಬ್ಸ್ಕ್ರೈಬ್ ಮನ್ಪದಲ್ಲ. ಇಲ್ಲಿ ತುಂಬಾ ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ, ಇವಳು ಮಾಡ್ಕೊಂಡು ಹೋಗುದು ಎಂತ ಪ್ಯಾಕ್. ಫ್ರೆಂಡ್ಗೆ ಒಟ್ಟಿಗೆ ಗಿಫ್ಟ್ ಕೊಡ್ಬೇಕು ನಾನು ಬ್ಯಾಗ್ ಬೇಕು. ಶೋಕೊಂಡ ಬ್ಯಾಗ್ ಶೋಕೊಂಡ ಹೆಂಗೆ ಇಷ್ಟ ಉಂಟು, ಒಂಥರ ಕ್ಯೂಟ್ ಉಂಟು, ಸ್ಮಾಲ್ ಆಗಿ ಸೈಜ್ ಪ್ಯಾಕ್ ಮಾಡ್ಕೊಂಡು ಫ್ಯಾನ್ಸಿ ಚಂದ್ರಯಾನದ ರಾಕೆಟ್ ಬರ್ತದೆ. ಭವ್ಯ ಹೌದಾ ಸೇಮ್ ಯಾರ ಬಾರ್ಬಿ ಚಂದ್ರಯಾನದ ರಾಕೆಟ್ ಬಲ್ ಬತ್ತು ನಿಂಚನಿದೆ ಉಪ್ಪದ್ರ ನೆರ್ಪು ಜರಿ ಬಂಡದ ಪೂರಾ ಅದೆತ್ತು ಬಾಡು. ಯಾರಿಲ್ಲ ನಮಗೆ ಕೊಡ್ಲಿಕ್ಕೆ ಸಾವು. ಭವ್ಯಗೆ 2 ಗಿಫ್ಟ್ ಅನ್ಪಿಲೆ. ಹೌದೌದು, ಅಲ್ಲಿಗೆ ಏರ್ಲಿಜ್ಜಿಗೆ ಜನ ಆ ಜನ ಅಲ್ಲ ಗಿಫ್ಟ್ ಕೊಡುವಂತವ್ರು ಯಾರು. ಕಿಸ್ ಯು ಅಂತೆ, ಲವ್ ಯು ಅಂತೆ. ಅದೇ ಅದು ಬೇಡ ನಮಗೆ, ಲವ್ ಯು ಅಂಡ್ ಕಿಸ್ ಯು ಬೇಡ, ಲವ್ ಯು ಲವ್ ಯು. ಚಂದ ಅಲ್ಲ ಅಂಕಿತ ಗಿಫ್ಟ್ ಮಾಡು ನನ್ನ ಬರ್ಡೇಗೆ. ತೂಲೆ ಗಿಫ್ಟ್ ಇರೋಣಲ್ಲ ಇಂಚ ಮಾನ ಮರ್ಯಾದೆ ಇಜ್ಜನಕ್ಕೆ ಏನು ಬೇರ ಆತ ಆರು ನಾ ಕೊಡ್ತೇನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯಲ್ಲ, ಅದು ನಿನ್ನದು. ನಾ ಕೊಡ್ಲಿಲ್ವಾ ನಿಂಗೆ? ಅಲ್ಲಿಗೆ ಒಂಜಿ ಫೋಟೋ ಫ್ರೇಮ್ ಕೊಡ್ತೆ ಮಲ್ಲ ಮಗ ಅಂಜಿನ ಬರೋದಾಯಿ ಕೊಡ್ಪುನು ಫೋಟೋ ಫ್ರೇಮ್ ಕೊರ್ನಂಡ ಅದು ಬೇರೆ ಕೊಡುದು ಗೈಸ್. ಫ್ರೇಮ್ ಬರ ಕೊರ್ಂಡ ಎಂತದು ಫೋಟೋ ಫ್ರೇಮ್ ಪೂರ ಕೊಂಡ ಅಲ್ಲ ನಾ ನೆಕ್ಸ್ಟ್ ಯಾನು ಇಜ್ಜಂದಿನಪ್ಪಾಗ ಅಲ್ಲಿಗೆಲ್ಲ ನೆನಪಾಪಿ ನಾನು ಸಹ ಕೊಟ್ಟಿದ್ದೇನೆ. ಅಲ್ಲಿ ಹೆಂಗೆ ಕೊಡ್ತಾರೆ ರೆಡ್ ಜನದ ಫೋಟೋ. ನನ್ನ ಲಿಪ್ಸ್ಟಿಕ್ ಹಾಕಿದ್ದು ಗೈಸ್, ನನ್ನದು 1 ಗ್ರಾಮ್ ಲಿಪ್ಸ್ಟಿಕ್ ಹೋಯ್ತು. ತೆಗೆದು ಕೊಟ್ಟಾಳಂತೆ. ಇವಳಿಗಿಂತ ಹಿಡ್ದಿದ ಇದಲ್ಲ ಆದಿತ್ಯ ಕೊಟ್ಟದ್ದು, ನಮ್ಮ ಫ್ರೆಂಡ್ ಆದಿತ್ಯ ಕೊಟ್ಟ ಗಿಫ್ಟ್ ಇದು. ನಂದು ಆರ್ಟ್ ಅಲ್ಲ, ಅವಳು ಕೊಟ್ಟ ರೌಂಡ್ ಚಂದ ಉಂಟಾ. ಮನೆಗೆ ಇಟ್ಕೊಂಡು ಹೋಗು. ಎಲ್ಲಿಟ್ಟಿದ್ದು ಪೂಲೆ ಉಪದ್ರಂಬಲ್ ಪೂರ ಎತ್ತು ಮಾಡೋದಿಲ್ಲ ನೆರ್ಜಿಂಡೆ ಗಣಪತಿ ಉಂಟ ಪೂಲೆ ಉಪದ್ರ ಇವಳಿಗೆ ಎಂತ ಶುರುವಾಗಿದೆ ಇವತ್ತು ಹೇಳು. ಅಂಕಲ್ ಬೈರಿ ಇವಳಿಗೆ ಹಾ ಬೈರಿ ಇವಳು ನೋಡಿ ಎಲ್ಲ ತೆಗ್ದು ಹಾಕ್ತಿದ್ದಾಳೆ. ನೋಡಿ ಅಂಕಲ್ ಅಂತ ತೋರಿಸ. ಏ ಫಿಶ್ ಇಲ್ಲಿದ್ದಾರೆ, ಬಂಗುಡೆ. ಬ್ಯಾಟ್ರಿ ಇಟ್ಟಿದ್ದಾರೆ, ಅದು ಲೈಟ್ ಹೊತ್ತಿದ್ದಾರೆ ಹೀಗೆ ಗಟ್ಟಿ ಹೊಡಿಕೊಂಡು ಕಾಲು. ಇವಳೆಲ್ಲ ಬೇರೆ ಪ್ಲಾನೆಟ್ ಇಂದ ಬಂದದ್ದು ಗೈಸ್, ಎಂತ ಸಹ ಗೊತ್ತಿಲ್ಲ. ಇಲ್ಲಿ ತೆಗೆದು ಕೊಟ್ಟಿಲ್ಲ. ಓ ನಮ್ಮ ಅಪ್ಪ ಅಮ್ಮ ಎಲ್ಲ ತೆಗೆದು ಕೊಟ್ಟಿದ್ದಾರೆ. ಇಲ್ಲಿ ರಾಜಸ್ಥಾನ್ ಅಲ್ಲ, ಹೌದಾ ಅಲ್ಲ ಅಂದ ರಾಜಸ್ಥಾನದ ಬೂಜಿಯ ಇನ್ನು ಬುರ್ಜಿಗೆ ಅಂತ ಹೇಳುದು. ಅವಳಿಗೆ ಹೇಳ್ಬೇಕಾದ್ರೆ ಮುಳ್ಳಂದಿ ಆಗಿರ್ತದ ಅಲ್ಲ, ಒಳಗೆ ಮುಳ್ಳು ಟೈಪ್ ಇರ್ತಲ್ಲ. ಸೊ ಚೈಲ್ಡ್ ಚಪಾತಿ ಹೇಗೆ ಮಾಡ್ತಾಳೆ ಗೈಸ್? 65 ರೂಪೀಸ್ ನೋಡಿ ತಗೊಳ್ಬೇಕು. ಗೋಣತಿ ಆಗಿದ್ದಾಳೆ ಮಾಡುದು ನೋಡಿ ಮಕ್ಕಳ. ನಮ್ಮ ಅಪ್ಪ ಅಮ್ಮನಿಗೆ ದಾನೆ ಗೊತ್ತಿದ್ದು ಬಾರಿ ಖುಷಿ ಕಾಲೇಜ್ ಆಗಿ ಅಲ್ಲವಾ. ಲೋಟಸ್ ಅಲ್ಲಿ ಒಂದು ಕ್ರೋಟೋನ್ ಬಂದದ್ದು, ಇದು ಲೋಟಸ್ ಅಲ್ಲಿ ಗುಲಾಬಿ ಬಂದಿದೆ. ಈಗ ಹೋಗುದ ಬೇಡ, ಇದು ಚಂದ ಉಂಟು. ಜಾತ್ರೆ ಬರ್ತಿತ್ತಲ್ಲ ಒಳ್ಳೆ ಎಂದುತ್ತಲೆ ಗಾಯ್ಸ್, ಗುಳ್ಳೆ ಗುಳ್ಳೆ ಉಂಟು ತಲೆ ಚಂದ ಉಂಟಲ್ಲ. ಎಷ್ಟಿದಕ್ಕೆ? 65.
ಬಿಟ್ರೆ ನಿಂಗೆ ಇದು ಫ್ರೀಗೆ ಕೊಟ್ಟರು ತಗೊಳ್ತೀನಿ. ಎಂಕ್ಲು ಬರ್ಪುನ ಒಂದು ದೀಪ್ತಿ ವಾವ್ ದೀಪ್ತಿದು ಫೋಟೋ ಇಲ್ಲಿ ಹಾಕಿದ್ದಾರೆ. ಫೋಟೋ ಹಾಕು ನೀನ್ ತೆಗ್ದಿದ್ದು. ಧೂಳಿ ಉಪದ್ರ ಇದ್ರಲ್ಲಿ ಕುಡಿಬಹುದು, ಇದೆಂತ ಆಗುದಿಲ್ಲ. ನೋಡಿ ಗೈಸ್ ನೋಡಿ ಗೈಸ್ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ನಂಗಲ್ಲ ಒಂಚು ಪೊನ್ನಾಗಿ ನೀರ್ ಹಾಕಿದ್ರೆ ಲೈಟ್ ಬರ್ತದಂತೆ. ಹೌದೌದು ಅಲ್ಲಿಗೂ ಮಳೆ ಬರ್ತುಂಟಲ್ಲ ಹಿಡಿ ಕ್ಲೀನ್ ಮಾಡಿ ಎಷ್ಟು 100. ನೋಡಿ ಗೈಸ್ ದುಡ್ಡಿನ ಭಂಡಾರ ತೆಗಿತಿದ್ದಾಳು. ಎಷ್ಟು ಒಳ್ಳೊಳ್ಳೆ ಗಿಫ್ಟ್ ಬಂದಿದೆ. ನನ್ನ ಬರ್ಡೇ ಯಾರಿಲ್ಲ, ಎಲ್ಲರ ಬರ್ಡ್ ಆಯ್ತು. ಅಂತಾರೆ ಬರ್ತಿದ್ದ ಗೈಸ್. ಹೌದು ಗೈಸ್, ನಾವು ನಮ್ಮ ಸ್ವಂತ ಪಾರ್ಕಿಗೆ ಬಂದಿದ್ದೇವೆ ಗೈಸ್. ಹೆಂಗನೇ ಪಾರ್ಕ್, ನಮ್ಮ ಪಾರ್ಕ್. ಅಂಕಿತನವರು ಭಯಂಕರ ನಮ್ಮ ಲಿಪ್ಸ್ಟಿಕ್ ಹಾಕಿ ಲಕ ಉಳಿತಾರೆ ಗೈಸ್. ಅಂಕಿತ ನಂಗೆ ಹೊಸ ಲಿಪ್ಸ್ಟಿಕ್ ತೆಗೆದು ಕೊಡ್ತಾಳೆ ಗೈಸ್ ಅಂತಾದ್ರೆ ಹೇಳು. ಕಂಜೂಸನ್ನ ಇವಳೆ ಗೈಸ್, ಕಂಜೂಸ್ ಕಟ್ತಾಳೆ. ಒಂದು ಹೊರ ಪಾಡ್ನೆಕ್ ಎರಡು ಸಲ 2 ಸಲ ಕಾಲೇಜಲ್ಲಿ ತಂದ್ರೆ ಗೊತ್ತಾಗ್ತದೆ ಬೇಡ. ನಮ್ಮ ಗುಂಡಮ್ಮ ಇದ್ದಾರೆ, ಗುಂಡಮ್ಮ ಎಂತ ಮಾಡಿ ನಮ್ಮ ಪಾರ್ಕ್ ತುಲೆ ಎಷ್ಟಕ್ಕೊಂಡು ಒಂದು ರೀಲ್ಸ್ ಮಾಡ್ಬೇಕ ಪಂತ ಹಾಕ್ಲ್ಬೋದು ಅಲ್ಪ ಉಂಟಿದಿರ್ತದೆ. ಯಾವ ರೀಲ್ಸ್ ಗೊತ್ತಾ? ನಾನು ನಂದಿನಿ ಹಾಗೆ. ಏ ಬಲೆಯ ಬೇಡ ಮೊಬೈಲ್ ಅನ್ನು ಬ್ಯಾನ್ ಮಾಡ್ಬೇಕು. ಬೇರಕ್ಕೇನಿದ್ದೇರು ವೈಟ್ ಕಾಕ್ರೋಚ್ ಹೆಸರು ಎಂತದ್ದು? ಆ ವೈಟ್ ಕಾಕ್ರೋಚ್ ಹೆಸರು ಅಶ್ಮಿತಾ ಕುಮಾರಿ ಜಿ. ಅಶ್ಮಿತಾ ಕುಮಾರಿ ಜಿ. ಹಾ ಫುಲ್ ಪುದರ. ಅಂಕಿತನವರದು ಅಂಕಿತಾ ಬಿಬಿ. ಬಿಬಿ ಅತ್ತವ ಭವ್ಯಶ್ರೀ ಹೆಗ್ಡೆ ಅಲ್ಲ, ಭವ್ಯಶ್ರೀ HV. ನಂದೇ ದೊಡ್ಡ, ನಂದು ಮತ್ತೆ ಅಶ್ಮಿತಂದೆ ದೊಡ್ಡ ಹೆಸರು. ದೀಪ್ತಿನ ಖಾಲಿ ದೀಪ್ತಿ ದಾಳಿಜ್ಜಲೆ. ಗೈಸ್ ನಮ್ಮೊಟ್ಟಿಗೆ ನಮ್ಮ ದೊಂಟೆಯವರು ಇದ್ದಾರೆ. ಅಂಕಿತಾ ಕರ್ಕೆರ ಅವರು. ಕರ್ಕೆರ ಅಂಕಿತ ಕಕ್ಕೆದ. ನಮ್ಮ ಅಕ್ಷತ ಬರ್ಪುಜಿರು ಅಕ್ಷತಾ ನಮ್ಮ ವ್ಲಾಗ್ ಅಕ್ಷತಾ ಅಂದು ಪಂಡ ನಾವು ದೆಪ್ಪು ಅಂಕಿತ ಅಲ್ಲಿ ಬಂತಲ್ಲ ಅಂಕಿತ ಬನ್ನ ದೆಪ್ಪು ಬಣ್ಣತ್ತ ಅವು ನಮ್ಮೊಟ್ಟಿಗೆ ಇಪ್ಪಲತ್ತ ಅಲತ್ತಾವೆ ಅವು ಅಂಚಿದ ಕ್ಲಾಸ್ ನಮಗೆ ನಮ್ಮ ಗ್ಯಾಂಗ್ ಅಲ್ಲಿ ಯಾರು ಅಕ್ಷತಾ ಅಂತೇಳಿ ಇಲ್ಲ ಗೈಸ್. ಅಕ್ಷತಾ ಅಂತ ಇಲ್ಲ. ಅಕ್ಷತಾ ಅಂತೇಳಿ ಯಾರು ಅಂತೇಳಿ ಗೊತ್ತಿಲ್ಲ. ಇವತ್ತ ಅಕ್ಷತನವರು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಅದು ಹೇಳಲಿಕ್ಕೆ ಆಗುದಿಲ್ಲ. ಹೇಳಲಿಕ್ಕೆ ಆಗ್ತಿದ್ರೆ ಯಾವಾಗ್ಲೂ ಹೇಳ್ತೀನಿ. ಅವಳೆಂತದ್ದು ಹೇಳಿದ್ಲು ಕಾಯ್ಸ ರೀಲ್ಸ್ ಮಾತಾಂಡು ಓ ರೀಲ್ಸ್ ಮೀನ್ ಬ್ಲಾಗ್ ಮನ್ ಕುಡಿತಂಡು ಓ ಎಂತಿನ ತೆಲ್ತು ಸಾಕಾತು ಒಂಜಿ ಈತೆಲ್ಲ ಶಾರ್ಟ್ಸ್ ವಿಡಿಯೋ ಅಂತಾರೆ ಏತು ಪೊರ್ತು ಗೊತ್ತುಂಡ. ದೀಪ್ತಿ ಸೈಯರ್ಬೋದು ಬೇಡವಾ ದೀಪ್ತಿ ಸೈಯರ್ಬೋದಲ್ಲ ರಜೆ ಸಿಕ್ತಿತ್ತು ಗೈಸ್, ಜಸ್ಟ್ ಮಿಸ್. ನಾನು ಸತ್ರೆ ಯಾರಿಗೂ ರಜೆ ಇಲ್ಲ, ನಾನೇ ಹಾಗೆ ಹೇಳ್ತೇನೆ. ಯಾಕಂದ್ರೆ ಅವಳೇ ದೊಡ್ಡ ಕಂಜೂಸ್ ಗೈಸ್. ಅವಳ ಪುನಃ ಬಂದು ಹೇಳ್ಕೊಂಡು ರಜೆ ಕೊಡಬೇಡಿ ತೂಲೆ ವೆದರ್ ತೂಲೆ ಏ ಹೋಗು ಹಸಿ ಮೋಡ ಹತ್ತನ್ ಬರ್ಸ ಬರ್ರಿ ಆತ ವಿಡಿಯೋ ಮನ್ಪೇರೆ ಎಲ್ಲ ಮೊಬೈಲ್ ವಿಡಿಯೋ ಮಂತೊಂದಿತ್ತ ನಂಗೆ ಸಾದಿಂಗ್ ಬ್ಲಾಗ್ ಮನ್ಪೇರ ಆಯ್ತು ರೀಲ್ಸ್ ಉಂಟು ಗೈಸ್, ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ದಾದ ಗೊತ್ತಾ ಬಗೇರಕ್ಕೇನಿದ್ದೀರು ದಾದ ಮರತ್ಕೊಂಡು ಡೈಲಿ ವ್ಲಾಗ್ ಮನ್ಪನೆಂದು ಡೈಲಿ ವ್ಲಾಗ್ ಮನ್ಪನಾತು ಪುರ್ಸೊತ್ತಿಜ್ಜೆ ಎಂಕ್ಲಿಗೆ ರವಣ್ಣ ಕಾಲೇಜ್ ಉಂಡ ತಾಂಚ
ಬೇರೆಂತಾರೆಡ್ಡಿ ಚಿಟ್ಟೆ ಕೊಲ್ಲುದುಂಡು ಬಾರಿ ಶೋಕ್ ಉಂಟುಲೆ ಮೇಲೆ ಮೇಲೆ ಹತ್ತುದ ಉಂಟು ಇಲ್ಲಿ ಇಲ್ಲಿ ಕೈಟ್ ಬರ್ತದುಂಡು ಚಿಟ್ಟೆ ಅವಳನ್ನ ಒಂಥರ ಕಿಲಿ ಕಿಲಿ ಹಾಕೊಂಡು ಪೆತ್ತ ಬರೋಣ ಎಂಕ್ಲು ವನಸ್ಸಿಗೆ ಬರ್ತದ ದೇವಸ್ಥಾನಕ್ಕೆ ಇಲ್ಲೇ ಪೆತ್ತಲ ಬರ್ತದಂಡು ವನಸ್ಸಿಗೆ ಲೈಕ್ ಬರ್ರೆ ಒಂದು ಮಾಡುದು ನೋಡುದು ಏನು ಹೋಗ್ಲಿಕ್ಕೆ ಆಗೋದಿಲ್ಲ ಈಚೆದ ಬರ್ಬೇಕಂತ ಓಡಿಸ್ಕೊಂಡು ಬಂತ ಜನ ಇದ್ದಾರೆ ನಮ್ಮ ಹಿಂದೂ ಜನ ನಾನು ಖಂಡಿಯಲ್ಲಿ ಅಲ್ಲಿ ಬರ್ತಾ ಬರೋದು ತುಲೆ ಎಂಕಲ್ ದೇವಸ್ಥಾನ ಅಡುಲ್ಲ ದೇವಸ್ಥಾನ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ತುಲೆ ಗಾಯ್ಸ್ ಬರ್ಸ ಬರೋದು ಆಂಡಲ್ ಎಂಕ್ಲಿಗೆ ಶೆಕೆ ಅವನೊಂದು ಫುಲ್ ತುಲೆ ಎಲ್ಲ ಕಾಲೇಜ್ ತಕ್ಕಲು ಎದುರು ಪೋತಿ ಬೀಸಿದಕ್ಕೂ ಇಲ್ಲಡಿಗೆ ರೀಚ್ ಆಯೆ ಜೋರ್ ಬರ್ಸ ಬರೋದುಂಟು ಫುಲ್ ಚಂಡಿ ಆಯೆ ಮುಖದಾದ ಗೊತ್ತಾ ಬನ್ನಗ ರೋಡ್ ಸೈಡ್ ಒಂದು ಟ್ರಾನ್ಸ್ಫರ್ ಬೇಕಿತ್ತು ಅವು ಕೊಡೈನೆ ಪುಣ್ಯಗಾಲಿ ಎದುರು ಬರ್ತದ ಆದಿತ್ತು ಅಪ್ಪ ಕೈತಲಿತ್ತು ಅದಾದತ್ತು ನಂಗೆ ಪೋರ್ತದ ಅಲ್ಲ ಲೊಕೇಶನ್ ನಾನು ಕೂಲೆ ಎಡ್ಡೆ ಬರ್ಸ ಬರೋದು ಮುಖದ ಪಂಡ ಅವೇ ಡೈಲಿ ಬ್ಲಾಗ್ ಮಾಡ್ತಾರೆ ಪಂಡಿಸ್ತಾರಲ್ಲ ಡೈಲಿ ವ್ಲಾಗ್ ಮಾಡ್ತಾರೆ ಹಾಕಿದ್ರೆ ಪಂಡ ನಾನು ಬಲ್ಪುಗು ಕಾಲೇಜ್ಗೆ ಹೋದ ಬೈಯಕ್ಕೆ ಬರ್ತದೆ ಅಂತ ಇಲ್ಲದ ಪುರ ಬೇಲೆ ಇರ್ತದೆ ಆಯ್ತು ಬುಕ್ ಆನ್ಲೈನ್ ಕ್ಲಾಸ್ ಉಂಟು ಒಂಜರೆ ಗಂಟೆ ಪುರ ಇಟ್ಕೊಂಡು ಏತು ನಿಜ 2 ಗಂಟೆಲ್ಲ ಅಪ್ನವ್ರ ಆತ ಆನ್ಲೈನ್ ಕ್ಲಾಸ್ ಇಟ್ಕೊಂಡು ಐದು ಬುಕ್ ಇಂಕ್ ಬರೆಪ್ಪೆ ಬುಕ್ ಎಡಿಟಿಂಗ್ ಎಡಿಟಿಂಗ್ ಅಂತೆ ಇಜಂಡ ಧಾರಾವಾಹಿತು ಅನ್ಕೊಳ್ರೆ ಅಂಚಾದು ಎಂಕ ಹಿಂಗೆ ಸಿಕ್ಕುಜಿ ಬಲ್ಪುದು ಬೈ ಮುಟ್ಟ ಕಾಲೇಜ್ ಹಿಡಿಸ್ತು ಕೋಡೆ ಅನ್ನು ಬ್ಲಾಗ್ ಮಾಡ್ಕೊಂಡು ಓಡೆ ಅನ್ನು ಎಡಿಟ್ ಮಾಡ್ಕೊಂಡು ಅಂಚಾದು ನೀ ರಜೆಟ್ ತೂಕ ಡೈಲಿ ಬ್ಲಾಗ್ ಮಾಡ್ತಾರೆ ಆಪ್ನಾಣ ಯಾನೊಂದು ಆರ್ಡರ್ ಮಾಡ್ತಿದ್ದೆ ಅವ ಹಿಂಗೆ ಬೈದಂಗ ದಾದ ಪಂಡ ಮಾಮ ಅರ್ಥದಕ್ಕೆ ಒಂದು ಕ್ರೀಮ್ ಆರ್ಡರ್ ಮಾಡ್ತಿದ್ದೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತೀನಿ ಮಾಮ ಅರ್ಥದಕ್ಕೆ ನಾ ಹೆಂಚೊಂಡು ಗೊತ್ತಿದ್ದೆ ಇಂಕ ಮಾತೆಲ್ಲ ಪಾಡುವರು ಮೊಬೈಲ್ಡೆ ಎಡ್ಡುಂಡು ಮತ್ತು ಪಂಡದು ಅಂಚ ಅದು ಅವ್ರು ಯೂಸ್ ಮಾಡ್ಬೇಕ ಅಂತ ಆನೆಯವ್ರದ್ದು ತೊಂದರೆ ಇತ್ತು ಮತ್ತು ಐದು ಜಾಸ್ತಿ ರೇಟ್ ಆಯ್ತು ಸೊ ಅಂಚ ಬಿಡ್ತಿತ್ತು ಅದಕ್ಕೆ ಈ ಸಲ ಒಂಜಿ ಆರ್ಡರ್ ಮಾಡ್ತಿದ್ದೇನೆ ಅದಾದೊಂದು ಪ್ರಮೋಷನ್ ಮಚ್ಚದಾಗುತ್ತೆ ಯಾರು ಟ್ರೈ ಮಾಡ್ಕೊಂಡಾರ್ತಿ ಎಂಚ ಹಾಕ್ಕೊಂಡು ಮಿನಿಯನ್ನ ಬೊಲ್ಲನೆ ಅಂಡನಿಗೆಲ್ಲ ಯೂಸ್ ಮಾಡಿ ಓಕೆನಾ ಅಂಚ ಇತ್ತೆ ಅನ್ಬಾಕ್ಸಿಂಗ್ ಮಾಡುವಾಗ ಎಂಚೊಂಡು ಗೊತ್ತಿದ್ದೆ ಇಂಕ ನಾನು ಆನ್ಲೈನ್ ಮತ್ತು ಈ ಮೋನೆಗೆ ಮತ್ತು ಪಾಡ ಕ್ರೀಮ್ ಮತ್ತು ಆರ್ಡರ್ ಮಂತದ್ದು ಜಿತ್ನೆಟ ದಪ್ಪ ನಿಂಗೆ ಪೋಡಿಗೆ ಹಾಕೊಂಡು ಅವಳು ಎಕ್ಸ್ಪೈರ್ ಆಯ್ನ ಕೂಡ ಕೊಂಡೆ ಅಂಚ ಈ ಸಲ ಫಸ್ಟ್ ಟೈಮು ಮಂತಿದೆ ತೋಜ್ ಬೆಳಕಾಗ್ತದೆ ಮಾಮ ಅರ್ಥಕ್ಕೆ ದಾದ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ಗೆ ಗ್ಲೋ ಅಪ್ ನಿಜ ಗೊತ್ತಿಜ್ಜಿ ಆಡಲ್ಲ ಆರ್ಡ್ರ್ ಅಂತದೆ ತೂಕ ಮಿನಿಯನ್ ಗ್ಲೋ ಅಂಡ ನಿಕ್ಕೆಲ್ಲ ಯೂಸ್ ಮಾಡ್ತಾರವ ದಾದಾಂಡ್ಲ ಚೇಂಜಸ್ ಅಂಡ ಫೇಸಿಗೆ ಯಾನ್ಲ ಕೂಡ ಆರ್ಡ್ರ್ ಮಾಡ್ತಂದೇನು ಯೂಸ್ ಮಾಡ್ತಾರೆ ಬೊಕ್ಕ ಅಂಚ ಡೈಲಿ ಪಾಡ್ರೆಗೆ ತೂಕ ದಾದಾಪು ದಾದ ತೋಜ್ 3rd ಸೆಮ್ದಲ್ಲ 4th ಸೆಮ್ದಲ್ಲ ರಿಸಲ್ಟ್ ಬರ್ತಂಡು ಎಂಗ್ಲಿ ಎಪ್ಪನೋ ಬರುತ್ತೆ ನಾವು ಏತೋ ಮಸ್ತ್ ಗ್ಯಾಪ್ ಆಂಡ್ ರಿಸಲ್ಟ್ ಬರ್ರೆಗ 3rd ಸೆಮ್ದಲ್ಲ 4th ಸೆಮ್ ಮುರನಿ ಬರೇನೆ 3rd ಸೆಮ್ ಏಪನೆ ಆಗ್ತಂಡು ಅವತ್ತು ಬತ್ತಿಜ್ಜಂಡ ವಿತ್ತ ಒಟ್ಟಿಗೆ ಬರ್ತಂಡು 3rd ಸೆಮ್ದಲ್ಲ 4th ಸೆಮ್ದಲ್ಲ ಉಂಚಾದ ಮುರನೇರ ಒಂಜಿ ಕಮೆಂಟ್ ಕೇಂದಿತ್ತೀರು ರಿಸಲ್ಟ್ ದಾದಾಂಡು ಅಂದ್ ಇತ್ತತ್ತು ಮಾತ್ರ ಅವು ಏಪನ ಆನೆ ಒಂಚಿ ದಿನ ಕೇಂದಿತ್ತೀರೇರ
ಅಂಚ ಅಪ್ಪಗೆ ಹಾಕ್ಲಿ ಕಮೆಂಟ್ ಬಂದಿತ್ತೆ ಅಂದ್ ರಿಸಲ್ಟ್ ಬತ್ತಿ ಈಜಿ ಬಂದದ್ದು ಅಂಚ ಅದು ರಿಸಲ್ಟ್ ಬತ್ತಂಡು ಯಾನ್ ಮಾತೆಲ್ಲ ಪಾಸ್ ಆತೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆತೆ ಹಿಂಗೆ ಓಡಿಗೆ ಬಂದಿತ್ತು ರಿಸಲ್ಟ್ ತನ್ನಾಗ ಅಡ್ಡಲ್ಲ ಪಾಸ್ ಆತೆ ಪಾಸ್ ಆಂಡೆ ಯಾರು ಡಿಗ್ರಿ ಆತೆ ಈಜಂಡೆ ಏರು ಕೂಡ ಹೊರಗೆ ಬರೆಯೋಡತ್ತ ಏನು ಓದೋಡು ನಮ್ಮಡ ಒಂದು ಹೊರ ಬರೆಪನೇ ಭಾರಿ ಬಂಗಂಡು ನಿಂಕ್ಲು ಕರೆಕ್ಟ್ ಸಲ ಕಲ್ಪನೆ ಅಂದ ಅಂಚ 4 ಸೆಮ್ಮ ಆಂಡ ಇಂಕ್ಲೆನ ನನ್ನ 2 ಸೆಮ್ ಇಪ್ಪು ನಾನು ಇಂಕ್ಲೆಗೆ 2 ಸೆಮ್ಮ ಆಂಡ ಇಂಕ್ಲೆನ ಡಿಗ್ರಿ ಲೈಫೇ ಮುಗಿಂದು ಆಂಡ್ಲ ಎಂಚ ಪೋಂಡು ನಿಜ್ಜಿ ಗೊತ್ತಾ ದಿನ ಇಂಕ್ಲು ಮುರಣಿ ಡಿಗ್ರಿಗೆ ಸೇರ್ಲೆಕ್ಕ ಅವನುಂಡು ಇತ್ತು ತೂನಾಗ ಫೈನಲ್ ಇಯರ್ ಉಲ್ಲ ಬಂಡ ನಂಬೇರ್ನೇ ಅವನು ಇಜ್ಜಿ ಗೊತ್ತಾ ಬೊಕ್ಕ ಈ ವಿಡಿಯೋ ನಿಮಗೆ ಇಷ್ಟ ಆಂಡ ಲೈಕ್ ಮನ್ಪಲೆ ಶೇರ್ ಮನ್ಪಲೆ ಕಮೆಂಟ್ ಮನ್ಪಲೆ ಅಂಚನೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾನೆ ಬಾಯ್ ಬಾಯ್